ಪೆಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಕಾರಣ ಭಾರತ ಸರ್ಕಾರ ಒಂದೇ ಸಾರಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗಿದೆ. ಇದಕ್ಕೆ ಕಾರಣ ಬಾಂಗ್ಲಾದೇಶ ಪಾಕಿಸ್ತಾನವನ್ನ ಸಪೋರ್ಟ್ ಮಾಡುತ್ತಿರುವುದು. ಹೀಗಾಗಿ ಬಾಂಗ್ಲಾದೇಶದಲ್ಲೂ ಕೂಡ ಯುದ್ಧದ ಭೀತಿ ಆವರಿಸಿಕೊಂಡಿದೆ. ಇದೇ ಕಾರಣ ಅಲ್ಲಿಯ ಜನರು ಢಾಕಾವನ್ನ ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಪಲಾಯನ ಮಾಡುತ್ತಿರುವುದು ಕಂಡು ಬರುತ್ತಿದೆ. ಅಲ್ಲಿನ ಟ್ರೈನುಗಳು ತುಂಬಿ ತುಳುಕುತ್ತಿವೆ. ಹೆದರಿ ತಮ್ಮ ತಮ್ಮ ಊರುಗಳಿಗೆ ಓಡುತ್ತಿರುವ ದೃಶ್ಯಗಳು ಅಲ್ಲಲ್ಲಿ ಕಾಣುತ್ತಿವೆ. ಅಷ್ಟಕ್ಕೂ ಈ ಈಸ್ಟ್ ಪಾಕಿಸ್ತಾನ್ ಅಂದ್ರೆ ಪೂರ್ವ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶದ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಭಾರತಕ್ಕೆ ಹಲವಾರು ನೆರೆಹೊರೆಯ ದೇಶಗಳಿವೆ. ಅದು ಪಾಕಿಸ್ತಾನ್, ಶ್ರೀಲಂಕಾ, ನೇಪಾಳ. ಆದ್ರೆ ಬಾಂಗ್ಲಾದೇಶ ಕೊಂಚ ಮಟ್ಟಿಗೆ ಖಾಸ್ ಆಗಿದೆ. ಇದಕ್ಕೆ ಕಾರಣ ಬಾಂಗ್ಲಾದೇಶ ಮೊದಲು ಭಾರತದ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಆದರೆ 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಭಾರತವನ್ನ ಎರಡು ತುಂಡುಗಳನ್ನಾಗಿ ಮಾಡುತ್ತಾರೆ. ಒಂದು ಭಾರತ, ಇನ್ನೊಂದು ಪಾಕಿಸ್ತಾನ್. ಆದರೆ ಪಾಕಿಸ್ತಾನ್ ಒಂದು ಕಡೆ ಇರುವುದಿಲ್ಲ. ಅದು ಕೂಡ ಎರಡು ಭಾಗಗಳಾಗಿತ್ತು. ಒಂದು ಈಸ್ಟ್ ಪಾಕಿಸ್ತಾನ್ ಹಾಗೂ ಒಂದು ವೆಸ್ಟ್ ಪಾಕಿಸ್ತಾನ್. ಆದರೆ 1971ರಲ್ಲಿ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ವಿಮೋಚನಾ ಒಂದು ಗಲಭೆಗಳು ಪ್ರಾರಂಭವಾಗುತ್ತವೆ. ಇದೇ ಕಾರಣ ಅದು ಈಗಿರುವ ಪಾಕಿಸ್ತಾನದಿಂದ ಬೇರೆಯಾಗಲು ಪ್ರಯತ್ನ ಮಾಡುತ್ತದೆ. ಅಂದ್ರೆ ಹೊಸ ದೇಶವನ್ನು ಬೇಕೆಂದು ಘೋಷಿಸುತ್ತದೆ. ಇದೇ ಕಾರಣ ಅಲ್ಲಿಯೂ ಕೂಡ ಆ ಸಮಯದಲ್ಲಿ ಸ್ವಾತಂತ್ರ್ಯ ಚಳವಳಿಗಳು ಪ್ರಾರಂಭವಾಗಿದ್ದವು. ಹಾಗೆ ನೋಡಿದರೆ ಬಾಂಗ್ಲಾದೇಶವನ್ನ ಅಂದ್ರೆ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಿದ್ದು ಬೇರೆ ಯಾರು ಅಲ್ಲ, ಭಾರತದ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ. ಹೀಗೆ ಮಾಡುವುದರಿಂದ ಸೊಕ್ಕಿನಿಂದ ಮೆರೆಯುತ್ತಿದ್ದಂತಹ ಪಾಕಿಸ್ತಾನದ ಅಹಂಕಾರವನ್ನ ಮಣ್ಣು ಮುಕ್ಕುವ ಹಾಗೆ ಮಾಡಿದ್ದರು. ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಲವಾರು ಮಾಹಿತಿಗಳು ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತು. ಉದಾಹರಣೆಗೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಅಲ್ಲಿ ಹರಿಯುವ ಗಂಗಾ ನದಿಯನ್ನ ಪದ್ಮಾ ನದಿ ಅಂತ ಕರೆಯುತ್ತಾರೆ. ಬಾಂಗ್ಲಾದೇಶದಲ್ಲಿ ಅತಿ ಪ್ರಸಿದ್ಧ ದೇವಸ್ಥಾನ ಢಾಕೇಶ್ವರಿ. ಬಾಂಗ್ಲಾದೇಶದಲ್ಲಿ ಬಂಗಾಳಿ ಭಾಷೆಯನ್ನ ಮಾತನಾಡುತ್ತಾರೆ. ಇಂತಹ ಚಿಕ್ಕ ಪುಟ್ಟ ಮಾಹಿತಿಗಳು ಎಲ್ಲರಿಗೂ ಗೊತ್ತಿರುವುದು ಸರ್ವೇ ಸಾಮಾನ್ಯ. ಆದರೆ ಬಾಂಗ್ಲಾದೇಶದ ಕೆಲವು ಅತ್ಯಂತ ರಹಸ್ಯಮಯ ಹಾಗೂ ನಿಗೂಢ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಅಧಿಕೃತವಾಗಿ ಬಾಂಗ್ಲಾದೇಶವನ್ನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಎಂದು ಕರೆಯುತ್ತಾರೆ. ಇಷ್ಟು ಚಿಕ್ಕದಾಗಿರುವ ದೇಶ ನಿಮಗೆ ಹಲವಾರು ಬೆಚ್ಚಿ ಬೀಳುವ ಮಾಹಿತಿಯನ್ನ ಕೊಡಬಲ್ಲದು. ಕಾರಣ ಇಷ್ಟು ಚಿಕ್ಕದಂತಹ ದೇಶ ಇಡೀ ವಿಶ್ವದಲ್ಲಿಯೇ ಜನಸಂಖ್ಯೆಯ ವಿಷಯದಲ್ಲಿ 8ನೇ ನಂಬರ್ ಅನ್ನ ಹೊಂದಿದರೆ ನಿಜಕ್ಕೂ ನೀವು ಅಚ್ಚರಿ ಪಡಲೇಬೇಕು. ಹಾಗೆಯೇ ವಿಶ್ವದಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯಲ್ಲಿ ಬಾಂಗ್ಲಾದೇಶವೇ ನಂಬರ್ 1 ಆಗಿದೆ. ಬಾಂಗ್ಲಾದೇಶದ ಪಾಕ ಪದ್ಧತಿಯಲ್ಲಿ ಬಿಳಿ ಅಕ್ಕಿ ಪ್ರಧಾನವಾಗಿದೆ. ಪ್ರೋಟೀನ್ ಪ್ರಮುಖ ಮೂಲವೆಂದರೆ ಮೀನು, ಮಾಂಸ ಸೇವನೆ, ಬಾತುಕೋಳಿ, ಮಟನ್, ಚಿಕನ್ ಹಾಗೂ ಗೋಮಾಂಸವನ್ನ ಅತಿ ಹೆಚ್ಚು ಬಳಸುವಂತಹ ದೇಶ ಈ ಬಾಂಗ್ಲಾದೇಶ ಆಗಿದೆ. ಇದರ 90ರಷ್ಟು ಜನರು ಕೃಷಿಯಲ್ಲಿ ತಮ್ಮ ಜೀವನವನ್ನ ನಡೆಸುತ್ತಾರೆ. ಬಾಂಗ್ಲಾದೇಶ ಅತಿ ಹೆಚ್ಚು ಭತ್ತವನ್ನ ಬೆಳೆಯುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಬೆಳೆದಿರುವಂತಹ ಭತ್ತವನ್ನ ಹೆಚ್ಚಾಗಿ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಬಾಂಗ್ಲಾದೇಶದ ಹಳ್ಳಿಗಳು ದಟ್ಟವಾದ ಜನಸಂದಣಿಯನ್ನ ಹೊಂದಿವೆ. ಆಗಾಗ್ಗೆ ನದಿಗಳ ಪ್ರವಾಹದಿಂದ ನೀರು ತಗ್ಗುವುದಿಲ್ಲವೆಂದು ಈ ಹಳ್ಳಿಗಳನ್ನ ಇತ್ತೀಚೆಗೆ ಎತ್ತರದ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ರಸ್ತೆಗಳ ಬದಿಗಳಲ್ಲಿ ಉದ್ದಕ್ಕೂ ಹಳ್ಳಿಗಳು ಹಬ್ಬಿಕೊಂಡಿವೆ. ಇಲ್ಲಿ ನದಿಗಳು ಜಾಸ್ತಿಯಾಗಿರುವುದರಿಂದ, ಅದರಲ್ಲೂ ದೊಡ್ಡ ದೊಡ್ಡ ನದಿಗಳು ಇರುವುದರಿಂದ, ಉದಾಹರಣೆಗೆ ಬ್ರಹ್ಮಪುತ್ರ, ಗಂಗಾ, ಅಂದ್ರೆ ಇಲ್ಲಿ ಪದ್ಮಾ ಎಂದು ಕರೆಯಲಾಗಿರುವ ಈ ನದಿಗಳು ಪ್ರವಾಹ ಬಂದಾಗ ಇಲ್ಲಿನ ಭೂಮಿಯನ್ನ ನುಂಗಿ ಹಾಕುತ್ತವೆ. ಇದೇ ಕಾರಣ ದಿನದಿಂದ ದಿನಕ್ಕೆ ಬಾಂಗ್ಲಾದೇಶ ತನ್ನ ಭೂಮಿಯನ್ನ ಈ ನದಿಗಳಿಗೆ ಬಿಟ್ಟು ಕೊಡ್ತಾ ಇದೆ. ಇದು ನಿಜಕ್ಕೂ ಒಂದು ಗಂಭೀರವಾದಂತಹ ಪರಿಸ್ಥಿತಿ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿ ನದಿಯ ಪ್ರವಾಹಗಳು ಮುಂದುವರೆದರೆ ಈ ದೇಶವೇ ಇರುವುದಿಲ್ಲ ಅನ್ನೋ ಮಟ್ಟಿಗೆ ಇಲ್ಲಿನ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ವಿಚಿತ್ರ ಏನೆಂದರೆ ಇಷ್ಟು ಚಿಕ್ಕ ದೇಶದಲ್ಲಿ ಸುಮಾರು 700 ನದಿಗಳಿದೆ ಅಂದ್ರೆ ನೀವು ನಂಬಲೇಬೇಕು. ಬಾಂಗ್ಲಾದೇಶದ ಹೊಳೆಗಳಲ್ಲಿ, ಸಮುದ್ರಗಳಲ್ಲಿ ಮೀನುಗಳು ಎಚ್ಚೆತ್ತವಾಗಿ ದೊರೆಯುತ್ತವೆ. ಆದ್ದರಿಂದಲೇ ಮೀನುಗಾರಿಕೆ ಕೂಡ ಇಲ್ಲಿ ಒಂದು ಮುಖ್ಯ ಕಸುಬಾಗಿದೆ. ಹೆಚ್ಚು ಜನರು ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲು
ದೋಣಿಗಳನ್ನ, ಬೋಟುಗಳನ್ನ, ಹಡಗುಗಳನ್ನ ಬಳಸುತ್ತಾರೆ. ಅಂದ ಹಾಗೆ ಕಾಕ್ಸ್ ಬಜಾರ್ ವಿಶ್ವದ ಅತಿ ಉದ್ದದ ನೈಸರ್ಗಿಕ ಬೀಚ್ ಬಾಂಗ್ಲಾದೇಶದಲ್ಲಿದೆ. ಈ ಕಡಲ ತೀರವು 120 ಕಿಲೋಮೀಟರ್ ತಡೆರಹಿತ ಕರಾವಳಿಯನ್ನ ಹೊಂದಿದೆ. ಸುಂದರ್ಬನ್ಸ್ ಮ್ಯಾಂಗ್ರೋವ್ ಅರಣ್ಯವು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದ್ದು 539 ಚದುರು ಮೈಲಿಗಳಷ್ಟು ವಿಸ್ತರಣೆಯನ್ನ ಹೊಂದಿದೆ. ಇದರ ಇನ್ನೊಂದು ಭಾಗ ಭಾರತದ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೆ. ಈ ಕಾಡಿನ ನಿವಾಸಿಗಳಲ್ಲಿ ಬಂಗಾಳದ ಹುಲಿ, 300ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು, ಭಾರತದ ಹೆಬ್ಬಾವು, ನದಿ ಮುಖದ ಮೊಸಳೆಗಳು ಮತ್ತು ಇನ್ನೂ ಅನೇಕ ಭಯಾನಕ ಪ್ರಾಣಿಗಳು ಈ ಸುಂದರ್ಬನ್ ನಲ್ಲಿ ನೀವು ಕಾಣಬಹುದು. ಈ ಸುಂದರ ಬನದಲ್ಲಿಯೇ ಭಾರತದಲ್ಲಿ ಹರಿಯುವ ನದಿ ಗಂಗಾ ಹಾಗೂ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಪದ್ಮ ಎಂದು ಕರೆಯುವ ನದಿ ಇಲ್ಲಿಯೇ ಸಮುದ್ರವನ್ನ ಸೇರುತ್ತದೆ. ಬಾಂಗ್ಲಾದೇಶದ ರಾಜಧಾನಿ ಇಡೀ ವಿಶ್ವದಲ್ಲೇ ಅತ್ಯಂತ ಜನಸಾಂದ್ರತೆ ಅಂದರೆ ಡೆನ್ಸಿಟಿಯನ್ನು ಹೊಂದಿರುವಂತಹ ಮಹಾನಗರವಾಗಿದೆ. ಈ ನಗರಕ್ಕೆ ಢಾಕಾ ಎಂದು ಹೆಸರು ಬರಲು ಕಾರಣ ಇಲ್ಲಿರುವ ಸುಪ್ರಸಿದ್ಧ ಢಾಕೇಶ್ವರಿ ದೇವಸ್ಥಾನ. ಇಡೀ ವಿಶ್ವದಲ್ಲಿಯೇ ಢಾಕಾ ನಗರದಲ್ಲಿ ಅತಿ ಹೆಚ್ಚು ರಿಕ್ಷಾಗಳಿದೆ ಎಂದರೆ ನೀವು ನಂಬಲೇಬೇಕು. ಹೆಚ್ಚಾಗಿ ಜನರು ಈ ಕಾಲಿಂದ ತುಳಿಯುವ ರಿಕ್ಷಾಗಳನ್ನೇ ಇಲ್ಲಿ ಬಳಸುತ್ತಾರೆ. ಸ್ನೇಹಿತರೆ, ಬಾಂಗ್ಲಾದೇಶದ ಕೆಲವು ನಿಗೂಢ ಮಾಹಿತಿಗಳು ಕೆಲವರನ್ನ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತವೆ. ನಿಮಗೆ ಗೊತ್ತಿರುವ ಹಾಗೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಬಾಲ ವಿವಾಹಗಳು ಈ ದೇಶದಲ್ಲಿ ನಡೆಯುತ್ತಿದೆ ಎಂದರೆ ನಿಜಕ್ಕೂ ಅಚ್ಚರಿ ಪಡೆಯುವಂತಹ ವಿಷಯ. 21ನೇ ಶತಮಾನದಲ್ಲಿ ನಾವು ಕಾಲಿಟ್ಟಾಗಲೂ ಕೂಡ ಇನ್ನೂ ಬಾಲ ವಿವಾಹಗಳು ಇಲ್ಲಿ ನಡೆಯುತ್ತಿದೆ ಎಂದರೆ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ಹಾಗೂ ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಅತಿ ಹೆಚ್ಚು ಮಕ್ಕಳನ್ನು ಪಡೆಯುವ ದಂಪತಿಗಳಲ್ಲಿ ಬಾಂಗ್ಲಾದೇಶ್ ನಂಬರ್ 1 ಆಗಿದೆ. ಸರಾಸರಿಯಾಗಿ ಇಲ್ಲಿ ಒಬ್ಬ ಹುಡುಗಿ 17ನೇ ವಯಸ್ಸಿಗೆ 2 ಮಕ್ಕಳ ತಾಯಿಯಾಗಿರುತ್ತಾಳೆ ಹಾಗೂ 20ನೇ ವಯಸ್ಸಿಗೆ ಒಬ್ಬ ಹುಡುಗ 2 ಮಕ್ಕಳ ತಂದೆಯಾಗಿರುತ್ತಾನೆ. ಇನ್ನು ನೀವೇ ಯೋಚನೆ ಮಾಡಿ, ಈ ಇಬ್ಬರು ದಂಪತಿಗಳು 50 ವರ್ಷ ಬರುವುದರಲ್ಲಿ ಎಷ್ಟು ಮಕ್ಕಳನ್ನ ಹುಟ್ಟಿಸಬಹುದು ಎಂದು. ಇದಕ್ಕೆಲ್ಲ ಮುಖ್ಯ ಕಾರಣ ಅನಕ್ಷರತೆ. ಈ ದೇಶ ಅನಕ್ಷರತೆಯ ವಿಷಯದಲ್ಲಿ ತುಂಬಾನೇ ಹಿಂದೆ ಇದೆ. ಎಲ್ಲಕ್ಕಿಂತ ಆಶ್ಚರ್ಯ ಉಂಟು ಮಾಡುವ ವಿಷಯವೇನೆಂದರೆ ಇಲ್ಲಿನ ಕೆಲವು ಬುಡಕಟ್ಟು ಜನಾಂಗಗಳಲ್ಲಿ ಹಾಗೂ ಕೆಲವೊಂದು ಪ್ರಾಂತ್ಯಗಳಲ್ಲಿ ಒಬ್ಬ ಗಂಡಸು ಕನಿಷ್ಠ ಪಕ್ಷ 2 ರಿಂದ 3 ಮದುವೆಗಳನ್ನ ಆಗುತ್ತಾನೆ. ಇಲ್ಲಿ ಚಿಕ್ಕ ಚಿಕ್ಕ ಹುಡುಗಿಯರು ವಯಸ್ಸಾದ ತಂದೆ ಸಮಾನ, ತಾತನ ಸಮಾನ ಇರುವಂತಹ ಗಂಡಸರನ್ನ ಮದುವೆ ಆಗುವಂತಹ ಪರಿಸ್ಥಿತಿ ಕೂಡ ಇದೆ. ಎಂತಹ ಭಯಾನಕ ಹೀನಾಯನ ಪರಿಸ್ಥಿತಿ ಎಂದರೆ ಕೆಲವೊಮ್ಮೆ ಇಲ್ಲಿಯ ಹುಡುಗಿಯರು ತಮ್ಮ ಚಿಕ್ಕಪ್ಪ, ತಮ್ಮ ಮಾವ ಹಾಗೂ ಕೆಲವೊಮ್ಮೆ ಸ್ವಂತ ಅಣ್ಣಂದಿರನ್ನು ಕೂಡ ಮದುವೆ ಆಗುವಂತಹ ಕೆಲವು ಜಾತಿಗಳು, ಬುಡಕಟ್ಟು ಜನಾಂಗಗಳು ಕೂಡ ಇವೆ. ಇಲ್ಲಿ ಒಬ್ಬ ಹುಡುಗ ಹಾಗೂ ಹುಡುಗಿಯ ನಡುವೆ ಮದುವೆಯ ವಯಸ್ಸು ತುಂಬಾ ಅಂತರದಲ್ಲಿರುತ್ತದೆ. ಇಲ್ಲಿ 12 ರಿಂದ 15 ವಯಸ್ಸಿನ ಹುಡುಗಿಗೆ 50 ರಿಂದ 60 ವರ್ಷದ ಮುದುಕರು ಮದುವೆಯಾಗುತ್ತಾರೆ. ನಿಜ ಹೇಳಬೇಕೆಂದರೆ ಇದನ್ನೆಲ್ಲ ನೋಡಿದರೆ ಬಾಂಗ್ಲಾದೇಶ ಮಕ್ಕಳನ್ನು ಹುಟ್ಟಿಸುವ ಫ್ಯಾಕ್ಟರಿಯೇ ಆಗಿದೆ. ಇದೇ ಕಾರಣ ಯುನೆಸ್ಕೋ ಬಾಂಗ್ಲಾದೇಶದಲ್ಲಿ ಹಲವಾರು ಅಭಿಯಾನಗಳನ್ನ ಮಾಡಿದ್ದರೂ ಕೂಡ ಇಲ್ಲಿಯವರೆಗೆ ಪರಿಸ್ಥಿತಿ ಸುಧಾರಿಸಿಲ್ಲ. ಇಲ್ಲಿನ ಸರ್ಕಾರ ಕೂಡ ಹಲವಾರು ರೀತಿಯ ಸ್ಕೀಮ್ಗಳನ್ನ, ಅಭಿಯಾನಗಳನ್ನ ಮಾಡಿದ್ದರೂ ಕೂಡ ಅಲ್ಲಿಯ ಜನರಿಗೆ ಈ ಮಾಹಿತಿ ತಲೆಗೆ ಹೋಗುವುದೇ ಕಷ್ಟವಾಗುತ್ತಿದೆ ಅನ್ನುವುದೇ ದುರಾದೃಷ್ಟ. ಇನ್ನು ಕೆಲವು ವರ್ಷಗಳಲ್ಲಿ ಇಡೀ ವಿಶ್ವದಲ್ಲಿಯೇ ಬಾಂಗ್ಲಾದೇಶ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಲಿದೆ. ಇಷ್ಟೆಲ್ಲರ ನಡುವೆಯೂ ಬಾಂಗ್ಲಾದೇಶದಲ್ಲಿ ವೇಶ್ಯಾವಾಟಿಕೆ ಕಾನೂನು ಪ್ರಕಾರ ನಡೆಯುತ್ತದೆ. ವೇಶ್ಯಾವಾಟಿಕೆಯನ್ನು ಮಾಡಲು ಇಲ್ಲಿ ಲೈಸೆನ್ಸ್ ಕೂಡ ಕೊಡಲಾಗುತ್ತದೆ. ಬಾಂಗ್ಲಾದೇಶದ ಢಾಕಾ, ಚಿತ್ತಗಾಂವ್ಗಳಲ್ಲಿ ಈ ರೀತಿಯ ವೇಶ್ಯಾವಾಟಿಕೆ ನಡೆಸುವಂತಹ ಹಲವಾರು ಏರಿಯಾಗಳು ಕೂಡ ಇವೆ. ಬ್ಯಾಂಕಾಕ್ ನಂತರ ಢಾಕಾ ಈಗ ಅತಿ ದೊಡ್ಡ ವೇಶ್ಯಾವಾಟಿಕೆಯನ್ನು ನಡೆಸುವಂತಹ ಕೇಂದ್ರವಾಗಲಿದೆ ಎಂದು ಇತ್ತೀಚಿನ ಬಿಬಿಸಿ ಕೂಡ ವರದಿ ಮಾಡಿದೆ. ಬಾಂಗ್ಲಾದೇಶದಲ್ಲಿ ಬಡತನ ಇರುವುದರಿಂದ ಹಾಗೂ ಕೆಲಸಗಳು ಇರದೇ ಕಾರಣ ಎಷ್ಟೋ ಜನ ಭಾರತಕ್ಕೆ ವಲಸೆ ಕೂಡ ಹೋಗುತ್ತಾರೆ. ಇನ್ನು ಕೆಲವು ಮಹಿಳೆಯರು ಇಂತಹ ವೇಶ್ಯಾವಾಟಿಕೆ ಕೆಲಸದಲ್ಲಿ ತೊಡಗಿ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚು ವೇಶ್ಯರನ್ನು ಹೊಂದಿರುವ ದೇಶವೆಂದು ಕೂಡ ಪರಿಗಣಿಸಲಾಗುತ್ತಿದೆ. ಇನ್ನೊಂದು ದಿಗ್ಭ್ರಾಂತಗೊಳಿಸುವಂತಹ ವಿಷಯವೇನೆಂದರೆ ಇಡೀ ವಿಶ್ವದಲ್ಲಿ ಅತಿ ಕಡಿಮೆ ಪ್ರವಾಸಿಗರು ಭೇಟಿ ಕೊಡುವಂತಹ ದೇಶ ಬಾಂಗ್ಲಾದೇಶವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮೊಟ್ಟ ಮೊದಲನೇದಾಗಿ ಇಲ್ಲಿನ ಜನರು ಪ್ರವಾಸಿಗರನ್ನು ನಡೆದುಕೊಳ್ಳುವ ರೀತಿ. ಮೇಲಾಗಿ ಇಲ್ಲಿನ ಜನರಿಗೆ ಬಾಂಗ್ಲಾ ಭಾಷೆ ಬಿಟ್ಟು ಯಾವ ಭಾಷೆಯೂ ಕೂಡ ಬರುವುದಿಲ್ಲ. ಹೆಚ್ಚಾಗಿ ಬಡತನ ಇರುವುದರಿಂದ ಇಲ್ಲಿ ಹಲವಾರು ಪ್ರವಾಸಿಗರನ್ನು ಲೂಟಿ ಮಾಡಿ ಹಾಗೂ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಬಲಾತ್ಕಾರ ಮಾಡಿರುವ ಹಲವಾರು ಸುದ್ದಿಗಳು ಬಂದಿರುವ ಕಾರಣ ಪ್ರವಾಸಿಗರು ಈ ದೇಶವನ್ನ ಭೇಟಿ ಕೊಡಲು ಹಿಂದೇಟು ಹಾಕುತ್ತಾರೆ. ಇದೇ ಕಾರಣ ಬಾಂಗ್ಲಾದೇಶದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತಾನೆ ಇಲ್ಲ.
ನೋಡಿದಿರಾ ಸ್ನೇಹಿತರೆ, ಎಂತೆಂಥ ಭಯಾನಕ ವಿಷಯಗಳು ಈ ಬಾಂಗ್ಲಾದೇಶದಲ್ಲಿ ಇವೆ ಎಂದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.